MLA ಪ್ರೀಮಿಯರ್ ಲೀಗ್ MLA ಪ್ರೀಮಿಯರ್ ಲೀಗ್ MPL ನಗರ 2 ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶ್ರೀಯುತ ವಿಠಲ್ ಸಾಲ್ಯಾನ್, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಮುಖರಾಗಿರುವಂಥ ಶ್ರೀ ಹರೀಶ್ ಶೆಟ್ಟಿ, ಇದೇ ಬರುವ ದಿನಾಂಕ 28ನೇ ಮೇ 2022 ಹಾಗೂ 29ನೇ ಮೇ 2022ರಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಒಂದು ಜಿಲ್ಲೆಯ ಶಾಸಕರುಗಳ ತಂಡಗಳು ಈ ಒಂದು ಕ್ರೀಡಾಕೂಟದ ಮೂಲಕ ಭಾಗವಹಿಸ್ತಾ ಇರುವುದು ಈ ಒಂದು ಜಿಲ್ಲೆಗೆ ಒಂದು ವಿಶಿಷ್ಟ ರೀತಿಯ ಕ್ರೀಡೆಯನ್ನು ಅರ್ಪಿಸಿದಂತಾಗ್ತಾ ಇದೆ. ಈ ಒಂದು ಕ್ರೀಡಾಕೂಟದ 8 ತಂಡಗಳಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಇವರ ನೇತೃತ್ವದ ತುಳುನಾಡ ಟೈಗರ್ಸ್ ತಂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಇದರ ಆಟಗಾರರ ಜೆರ್ಸಿಯನ್ನು ಈ ಒಂದು ವೇದಿಕೆಯಲ್ಲಿ ನಾವಿವತ್ತು ಅನಾವರಣಗೊಳಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೆ BJPಯ ರಾಜ್ಯ ಕಾರ್ಯದರ್ಶಿಗಳಾದಂಥ ಕುಮಾರಿ ಶ್ವೇತಾ ಪೂಜಾರಿ ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಸುರತ್ಕಲ್ ನಗರ 1ರ ಅಧ್ಯಕ್ಷರಾದಂಥ ಶ್ರೀ ಮಹೇಶ್ ಮೂರ್ತಿ ಸುರತ್ಕಲ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುರತ್ಕಲ್ ನಗರ 2 ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶ್ರೀಯುತ ವಿಠಲ್ ಸಾಲ್ಯಾನ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಮುಖರಾಗಿರುವಂಥ ಶ್ರೀ ಹರೀಶ್ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ನಗರ ಉತ್ತರದ ವಿವಿಧ ಭಾಷೆಯ ಪ್ರಕೋಷ್ಠದ ಅಧ್ಯಕ್ಷರಾಗಿರುವಂಥ ಶ್ರೀ ರಾಜೇಂದ್ರ ಬಾಬು ಇವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ಉತ್ತರದ ಪ್ರಮುಖರಾಗಿರುವಂಥ ಪುಷ್ಪರಾಜ್ ಮುಕ್ಕ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಅತಿಥಿಗಳು ನಾಡಿದ್ದು ನಡೆಯುವಂಥ ಈ ಒಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿ ಡಾಕ್ಟರ್ ಭರತ್ ಶೆಟ್ಟಿಯವರ ತಂಡಕ್ಕೆ ಶುಭ ಹಾರೈಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಸುರತ್ಕಲ್ ನಗರ 1ರ ಅಧ್ಯಕ್ಷರಾದ ಮಹೇಶ್ ಮೂರ್ತಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಂಕಲ್ಪ ಫೌಂಡೇಶನ್ ಮತ್ತು ಮಂಗಳೂರು ಯೂತ್ಸ್ ಇವರಿಂದ ನಡೀಲಿಕ್ಕಿರುವಂತಹ MLA ಪ್ರೀಮಿಯರ್ ಲೀಗ್ ಇದರಲ್ಲಿ ನಮ್ಮ ಮಂಗಳೂರು ಉತ್ತರದ ತಂಡ ತುಳುನಾಡ್ ಟೈಗರ್ಸ್ ಇದರ ಜೆರ್ಸಿ ಲಾಂಚಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ವಿಠಲಣ್ಣ ಮತ್ತು ಶ್ವೇತಕ್ಕ, ಹರೀಶಣ್ಣ, ಪುಷ್ಪರಾಜ್ ಮತ್ತು ರಾಜೇಂದ್ರ ಇವರನ್ನೆಲ್ಲ ಹೃತ್ಪೂರ್ವಕವಾಗಿ ನಮಿಸ್ತಾ, ವಿಶೇಷವಾಗಿ ಬಂದಿರುವಂತಹ ಪಕ್ಷದ ವಿಶೇಷವಾಗಿ ಮಂಗಳೂರಿನ ಉತ್ತರ ಮಂಡಲ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳನ್ನು, ಮಾಧ್ಯಮದ ಮಿತ್ರರನ್ನು ವಂದಿಸ್ತಾ, ಯಾವತ್ತೂ ಕೂಡ ಕ್ರೀಡೆ ಅಂತ ಹೇಳುವಂಥದ್ದು ಸಹೋದರತ್ವವನ್ನು ಬೆಳೆಸ್ತಾರೆ ಮತ್ತು ಕ್ರೀಡೆ ಅಂತ ಹೇಳುವಂಥದ್ದು ಜೀವನದ ಒಂದು ಸತ್ಯತೆಯನ್ನು, ಸ್ಫೂರ್ತಿಯನ್ನು ನೀಡ್ತದೆ. ಇವತ್ತು ಕ್ರೀಡೆಯ ಮೂಲಕವಾಗಿ ಎಲ್ಲರ ಹೃದಯಗಳನ್ನು ಗೆಲ್ಲುವಂತಹ ಒಂದು ಅವಕಾಶ ಇರ್ತದೆ. ನಮಗೆ ಗೊತ್ತಿದೆ, ಒಬ್ಬ ಎದುರಾಳಿ ತಂಡದ ಒಬ್ಬ ಸದಸ್ಯನನ್ನು ಕೂಡ ನಾವು ಪ್ರೀತಿಸ್ತೇವೆ. ಯಾವಾಗ ಅಂತೇಳಿದರೆ ಅವ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಾಗ ಅವನ ಬಗ್ಗೆ ಅವ ಎದುರಾಳಿ ಅಂತ ಹೇಳುವಂಥ ಭಾವನೆ ಹೋಗಿ ಅವನಲ್ಲಿ ಒಂದು ಸ್ನೇಹ ಭಾವವನ್ನು ನಾವು ಕಾಣ್ತೇವೆ. ಯಾವತ್ತೂ ಸಹ ಕ್ರೀಡೆ ಅಂತ ಹೇಳುವಂಥದ್ದು ಜನರನ್ನು ಬೇರೆ ಬೇರೆ ಆಗಿಸುವುದಿಲ್ಲ. ಅವರು ಗ್ರೌಂಡ್ನಲ್ಲಿ ಕ್ರೀಡಾಂಗಣದಲ್ಲಿ ಅವರು ಪರಸ್ಪರ ಶತ್ರುಗಳಾಗಿ ವರ್ತಿಸಿದರೂ ಕೂಡ ಕ್ರೀಡಾಂಗಣದ ನಂತರ ಅವರು ಜೀವನದಲ್ಲಿ ಉತ್ತಮ ಮಿತ್ರರಾಗುವುದನ್ನು ನಾವು ಗಮನಿಸ್ತೇವೆ. ಮತ್ತು ಯಾವತ್ತೂ ಕೂಡ ಯಾವುದೇ ರೀತಿಯ ದುರಾಭ್ಯಾಸಗಳಿಗೆ ಹೆಚ್ಚು ಒಳಗಾಗದ ಕ್ರೀಡಾಪಟು ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ನಾವು ಮಾಡುವುದನ್ನು ನೋಡಿದ್ದೇವೆ. ಅದರಿಂದಾಗಿ
ಕ್ರೀಡೆ ಅಂತ ಹೇಳುವಂಥದ್ದು ಈ ಸಮಾಜಕ್ಕೆ, ಆರೋಗ್ಯಕ್ಕೆ ಮತ್ತು ಜೀವನಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡುವಂಥದ್ದು ಮತ್ತು ಆ ಮೂಲಕವಾಗಿ ಪರಸ್ಪರರಲ್ಲಿ ಒಂದು ಸಹಬಾಳ್ವೆಗೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಈ ಎಲ್ಲ ಕಾರಣದಲ್ಲಿ ಈ ಸರ್ತಿಯ ಈ ಒಂದು ಕ್ರೀಡಾಕೂಟ ತುಂಬ ವಿಶೇಷವಾದಂಥದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮಗೆ ಗೊತ್ತಿದೆ, ಇಡೀ ಭಾರತದಲ್ಲಿ ರಾಜಕೀಯ ವಿಚಾರದಲ್ಲಿರ್ಬೋದು, ಶೈಕ್ಷಣಿಕ ವಿಚಾರದಲ್ಲಿರ್ಬೋದು ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ವಿಚಾರಗಳಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅದು ಯಾವತ್ತೂ ಕೂಡ ಹೊಸ ಒಂದು ಚೈತನ್ಯವನ್ನು ಪ್ರತಿಯೊಂದು ವಿಭಾಗಕ್ಕೂ ನೀಡಿದಂಥದ್ದು. ಆದ್ದರಿಂದಾಗಿ ಇಲ್ಲಿ ಒಂದು ಎಲ್ಲ ರಾಜಕೀಯ ನಾಯಕರುಗಳು ಸೇರಿಕೊಂಡು ಅವರವರ ಒಂದು ವ್ಯಾಪ್ತಿಯಲ್ಲಿ ಜನಪ್ರತಿನಿಧಿಗಳು ಯಾರೆಲ್ಲ ಶಾಸಕರಾಗಿದ್ದಾರೆ, ಒಟ್ಟು 8 ಕ್ಷೇತ್ರಗಳ ಶಾಸಕರು ಸೇರಿಕೊಂಡು ನಡೆಸುವಂತಹ ಅವರವರ ಯಜಮಾನಿಕೆಯಲ್ಲಿರುವಂತಹ ತಂಡದ ಮೂಲಕವಾಗಿ ನಡೆಸುವಂತಹ ಈ ಒಂದು ಕ್ರೀಡೆ ಏನಿದೆ, ಅದರ ಆ ಕ್ರೀಡಾಕೂಟವು ತುಂಬ ಯಶಸ್ವಿಯಾಗಿ ನಡೆಯಲಿ ಮತ್ತು ನಮ್ಮ ಯಾವತ್ತೂ ಸಹ ಎಷ್ಟು ನಾವು ಕ್ರೀಡಾ ಸ್ಫೂರ್ತಿ ಮೆರೆದರೂ ಕೂಡ ನಮ್ಮ ಚಿಂತನೆ ಏನಿರ್ತಾರೆ, ನಮ್ಮ ತಂಡ ಏನಿದೆ ಮಂಗಳೂರು ನಗರ ಉತ್ತರ ಮಂಡಲವನ್ನು ಪ್ರತಿನಿಧಿಸುವ ತಂಡ ಅದು ಗೆಲ್ಲಬೇಕು ಅಂತ ಹೇಳುವಂಥ ಆಶಯವನ್ನು ನಾವು ಖಂಡಿತವಾಗಿ ಸಹ ವ್ಯಕ್ತಪಡಿಸ್ತೇವೆ. ಡಾಕ್ಟರ್ ವೈ ಭರಶೆಟ್ಟಿಯವರು ಒಬ್ಬರು ಯಶಸ್ವಿ ಜನಪ್ರತಿನಿಧಿಗಳಾಗಿ, ಒಬ್ಬರು ಯಶಸ್ವಿ ಶಾಸಕರಾಗಿ, ಈ ಭಾಗದಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿ ಮಂಗಳೂರು ನಗರ ಉತ್ತರ ಮಂಡಲಕ್ಕೆ ಹೊಸ ರೂಪವನ್ನು ಮತ್ತು ಎಲ್ಲ ರೀತಿಯ ಸಮಸ್ಯೆಗಳಿಂದ ದೂರವಾಗುವ ರೀತಿಯಲ್ಲಿ ಮಂಗಳೂರು ನಗರ ಉತ್ತರವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದಂತಹ ಒಬ್ಬ ಸಮರ್ಥ ನಾಯಕರು. ಆದ್ದರಿಂದಾಗಿ ಅವರ ನಾಯಕತ್ವದ ದಂಡ ಗೆಲ್ಲಲಿ ಅಂತ ಆಶಿಸ್ತಾ, ಯಾರೆಲ್ಲ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಕ್ರೀಡಾಳುಗಳಿದ್ದೀರಿ ಅವರಿಗೆಲ್ಲ ಹೃತ್ಪೂರ್ವಕವಾಗಿ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಮ್ಮ ಕರಾವಳಿ ಜಿಲ್ಲೆಯಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಆರೋಗ್ಯಕರವಾದಂತಹ ಉತ್ತಮ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಒಂದು ಜೆರ್ಸಿ ಲಾಂಚಿಂಗ್ಗೆ ನಮ್ಮ ನೆಚ್ಚಿನ ಶಾಸಕರಾದ ಡಾಕ್ಟರ್ ವೈ ಭರಶೆಟ್ಟಿ ಅವರು ಶುಭ ಹಾರೈಸಿ ಮಾತಾಡ್ತಾ ಇದ್ದಾರೆ. ಮಂಗಳೂರು ನಗರ ಎಲ್ಲರಿಗೂ ಸಹ ನಮಸ್ಕಾರ. ಮಂಗಳೂರು ನಗರ ಉತ್ತರದ ಟೀಮ್ ಏನಿದೆ ಟೀಮ್ ನಾಡಿದ್ದು ನಡೆಯುತ್ತಿರುವಂತ 12ನೇ ತಾರೀಕಿಗೆ ಉದ್ಘಾಟನೆಗೊಂಡು ನಡೆಸಿರುವಂತ ಕ್ರಿಕೆಟ್ ಪಂದ್ಯಾಟದಲ್ಲಿ ಮಂಗಳೂರು ನಗರ ಉತ್ತರ ಮಂಡಲದ ನನ್ನನ್ನು ಮತ್ತು ಮಂಗಳೂರು ನಗರ ಉತ್ತರ ಮಂಡಲವನ್ನ ಪ್ರತಿನಿಧಿಸುತ್ತಿರುವ ತುಳುನಾಡು ವ್ಯಾರಿಯರ್ಸ್ ಎನ್ನುವಂತಹ ಹೆಸರಿನಲ್ಲಿ ಮುಂದೂಡುತ್ತಿರುವಂತ ಇವೆಲ್ಲ ಯೋಧರಿಗೆ ಮುಂದಿನ ನಾಡಿನ ಮ್ಯಾಚ್ನಲ್ಲಿ ಜಯಶಾಲಿಯಾಗಿ ಬರುವ ಪ್ರಯತ್ನವನ್ನ ಮಾಡಿ ಜಯ ಸಿಕ್ಕಿದ್ರೆ ಒಳ್ಳೆಯದು, ಜಯ ಇಲ್ಲದಿದ್ರೂ ಸಹ ಒಳ್ಳೆ ರೀತಿಯಿಂದ ಆಟ ಆಡಬೇಕು. ಆಟ ಆಡುವಂತ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಅನ್ನ ನೀವು ಗ್ರೌಂಡ್ ಅಲ್ಲಿ ತೋರಿಸಿ ಅನ್ನೋ ಮಾತನ್ನ ಹೇಳ್ತಾ, ಜಯ ನಿಮ್ಮದಾಗಲಿ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಹೇಳ್ತಾ ನಿಮ್ಗೆಲ್ಲರಿಗೂ ಶುಭವನ್ನ ಕೊಡ್ತಾ ಮಾತನ್ನ ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ವಂದನೆಗಳು ಭರಶೆಟ್ಟಿ ಅವರಿಗೆ. ಇದೀಗ ಶ್ರೀಯುತ ವಿಠಲ್ ಸಾಲ್ಯಾನಿ ಅವರು ಮಾತನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಂಕಲ್ಪ ಫೌಂಡೇಶನ್ ಮ್ಯಾಂಗ್ಳೂರು ಯೂತ್ಸ್ ಪ್ರೆಸೆಂಟ್ಸ್ ಈ ಒಂದು ಜರ್ಸಿ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವ ಆತ್ಮೀಯರಾಗಿರತಕ್ಕಂಥ ಮಹೇಶ್ ಮೂರ್ತಿ ಅವರೇ ಹಾಗೂ ಶ್ವೇತಾ ಪೂಜಾರಿ ಅವರೇ, ರಾಜೇಂದ್ರರವರೇ ಹಾಗೂ ಹರೀಶ್ ಶೆಟ್ಟಿ ಅವರೇ, ಪುಷ್ಪರಾಜರವರೇ ಸೇರಿರತಕ್ಕಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳೇ, ಕ್ರಿಕೆಟ್ ನಾಯಕರುಗಳೇ, ಭಾಳಷ್ಟು ಈ ಕುಳಾಯಿ ಪರಿಸರದಲ್ಲಿ ಭಾಳಷ್ಟು ಕ್ರಿಕೆಟ್ಗಳನ್ನು ನಾನು ಕೂಡ ಆಡಿದ್ದೆ. ಈ ಭಾಗದಲ್ಲಿ ಸ್ಥಳದ ಕೊರತೆಯಿಂದಾಗಿ ಭಾಳಷ್ಟು ಕ್ರಿಕೆಟ್ ಕುಂಠಿತವಾಗಿದೆ. ಹಿಂದೂ ಎಷ್ಟೋ ಗ್ರೌಂಡ್ಗಳಿದ್ದವು, ಈಗ ಯಾವುದೂ ಗ್ರೌಂಡ್ಗಳಿಲ್ಲದೆ ಎಲ್ಲ ಮನೆಗಳಾಗಿದೆ.
ಈ ಸಂದರ್ಭದಲ್ಲಿ ಇದರ ಅರಿವು MLAಗೆ ತಿಳಿಬೇಕು. ಆ ಮುಖಾಂತರ ಈ ಭಾಗದಲ್ಲಿ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ನಿರ್ಮಾಣವಾಗಬೇಕು. ಹಾಗಿದ್ದಲ್ಲಿ ಇಲ್ಲಿನ ಕ್ರಿಕೆಟ್ ಬೆಳವಣಿಗೆಗೆ ಸಾಧ್ಯವಾದೀತು. ಆ ನಿಟ್ಟಿನಲ್ಲಿ ಈ ಯುವ ಮೋರ್ಚಾ ಯುವಕರು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದು ಒಂದು ಅತಿ ಉತ್ತಮವಾದ ಕೆಲಸ. ಹಾಗಾಗಿ ಮುಂಬರುವ ದಿನಗಳಲ್ಲಿಯೂ ಕೂಡ ಇಲ್ಲೊಂದು ಒಳ್ಳೆಯ ರೀತಿಯ ಒಂದು ಕ್ರೀಡಾಂಗಣ ನಿರ್ಮಾಣವಾಗಲಿ, ಮುಂದಿನ ಮಕ್ಕಳಿಗೆ ಇನ್ನಷ್ಟು ಕ್ರಿಕೆಟ್ ಆಡುವ ಒಂದು ಅವಕಾಶ ಒದಗಿ ಬರಲಿ ಎಂದು ಹೇಳುತ್ತಾ, ಎಲ್ಲರೂ ಈ ತುಳುನಾಡ ಟೈಗರ್ಸ್ ಜಯವನ್ನು ಗಳಿಸಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕುತ್ತಾ, ಭಾರತ್ ಮಾತಾ ಕಿ ಜೈ. MLA ಪ್ರೀಮಿಯರ್ ಲೀಗ್ 2022 ಇದರ 8 ತಂಡಗಳಲ್ಲಿ ಒಂದಾಗಿರುವಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಮಾಲಕತ್ವದ ತುಳುನಾಡ್ ಟೈಗರ್ಸ್ ತಂಡದ ಜೆರ್ಸಿಯನ್ನು ಇದೀಗ ಅತಿಥಿಗಳು ಅನಾವರಣಗೊಳಿಸ್ತಾ ಇದ್ದಾರೆ. ತುಳುನಾಡ್ ಟೈಗರ್ಸ್ ಇದರ ಜೆರ್ಸಿ ಅನಾವರಣಗೊಂಡಿದೆ. ಶರತ್ ತುಳುನಾಡ್ ಟೈಗರ್ಸ್ ತಂಡದ 11 ಆಟಗಾರರಿಗೂ ಜೆರ್ಸಿಯನ್ನು ನೀಡಬೇಕಾಗಿ ಆಟಗಾರರು ಕೂಡ ಬಂದು ಜೆರ್ಸಿಯನ್ನು ಪಡೆದುಕೊಳ್ಬೇಕು. ವೈಶಾಖ ಸಚಿನ್ ಅವರಿಗೆ ಹರೀಶ್ ಶೆಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದೀಕ್ಷಿತ್ ಅವರಿಗೆ ಮಹೇಶ್, ಜಶ್ವಂತ್, MLA ಪ್ರೀಮಿಯರ್ ಲೀಗ್ MLA ಪ್ರೀಮಿಯರ್ ಲೀಗ್ MPL MLA ಪ್ರೀಮಿಯರ್ ಲೀಗ್ MLA ಪ್ರೀಮಿಯರ್ ಲೀಗ್ MPL. ಜೆರ್ಸಿ ಅನಾವರಣಗೊಳಿಸಿ ವಿತರಿಸಿದಂತಹ ಎಲ್ಲ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಕ್ರೀಡಾಕೂಟ ಹಾಗೂ ಈ ಒಂದು ತುಳುನಾಡ್ ಟೈಗರ್ಸ್ ತಂಡಕ್ಕೆ ಶುಭ ಹಾರೈಸಬೇಕಾಗಿ ಶ್ರೀಯುತ ರಾಜೇಂದ್ರ ಬಾಬು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಂಕಲ್ಪ ಫೌಂಡೇಶನ್ ಹಾಗೆಯೇ ಮ್ಯಾಂಗ್ಳೂರ್ ಯೂಸ್ ಇವರ ಆಯೋಜನೆಯಲ್ಲಿ MLA ಪ್ರೀಮಿಯಂ ಲೀಗಿನ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟದ ವೇದಿಕೆ, ಈ ಒಂದು ಜರ್ಸಿ ಅನಾವರಣ ಕಾರ್ಯಕ್ರಮದ ಒಂದು ಉದ್ಘಾಟನಾ ವೇದಿಕೆಯಲ್ಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಸ್ವಾಗತಿಸುತ್ತಾ, ಇತ್ತೀಚಿನ ದಿನಗಳಲ್ಲಿ ಯುವಕರು ಒಂದು ಅಡ್ಡದಾರಿಗೆ ಹೋಗುವಂಥ ಈ ಒಂದು ಸಂದರ್ಭದಲ್ಲಿ ಎಲ್ಲ ಯುವಕರನ್ನು ಒಟ್ಟುಗೂಡಿಸಿ ಈ ಒಂದು MLA ಅವರು ಅವರ ಒಂದು ಬಿಡುವಿಲ್ಲದ ನಡುವೆ ಕೂಡ ಈ ಒಂದೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ಬೋದು, ಇವರನ್ನೆಲ್ಲರನ್ನು ಒಟ್ಟುಗೂಡಿಸಿ ಒಂದು ಪಂದ್ಯಾಕೂಟವನ್ನು ಆಯೋಜಿಸಿದ್ದಾರೆ. ಈ ಒಂದು ಪಂದ್ಯಾಕೂಟದಲ್ಲಿ ಪಾಲ್ಗೊಳ್ಳುವಂತೆ ಈ ಒಂದು
ತುಳುನಾಡು ಟೈಗರ್ಸ್ನ ಕಪ್ತಾನ ಹಾಗೂ ಎಲ್ಲ ಆಟಗಾರರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ತಾವು ಈ ಒಂದು ಪಂದ್ಯಾಕೂಟದಲ್ಲಿ ವಿಜಯಿಯಾಗಿ ಬನ್ನಿ ಅನ್ನುವಂಥ ಶುಭ ಸಂದೇಶವನ್ನು ತಮಗೆಲ್ಲರಿಗೂ ನೀಡುತ್ತಾ ಅವಕಾಶ ಮಾಡಿಕೊಡುತ್ತಾ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲ ಆಟಗಾರರಿಗೆ ವಂದನೆಗಳು. ಕೊನೆಯದಾಗಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ ಫೌಂಡೇಶನ್ ಹಾಗೂ ಮ್ಯಾಂಗಳೂರು ವತಿಯಿಂದ ಇದೇ ಬರುವ 28 ಹಾಗೂ 29ನೇ ತಾರೀಕಿನಂದು ನಡೆಯಲಿರುವಂತಹ MLA ಪ್ರೀಮಿಯರ್ ಲೀಗ್ನ ಈ ಒಂದು ಜರ್ಸಿ ಅನಾವರಣ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳು ಹಾಗೆ ಕ್ರೀಡಾಭಿಮಾನಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಮೊಟ್ಟ ಮೊದಲನೇ ಬಾರಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ಶಾಸಕರುಗಳ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ಸೊ ಈ ಒಂದು ಮಹತ್ತರ ಯೋಜನೆಯನ್ನು ರೂಪಿಸಿರುವಂತಹ ಸಂಕಲ್ಪ ಫೌಂಡೇಶನ್ಗಾಗಿ ಮೊಟ್ಟ ಮೊದಲನೆಯಾಗಿ ಧನ್ಯವಾದವನ್ನು ಹೇಳ್ತಿದ್ದಾರೆ. ಹಾಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಹಾಗೂ ಕರಾವಳಿ ಜಿಲ್ಲೆ ಅಂತ ಹೇಳಿದರೆ ನಮ್ಮ ಓವರಾಲ್ ಕ್ರಿಕೆಟ್ಸ್ಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಈ ಒಂದು ಕ್ರೀಡಾಕೂಟದ ಮೂಲಕ ಹೆಚ್ಚಿನ ಪ್ರತಿಭೆಗಳು ಅನಾವರಣವಾಗಲಿ ಹಾಗೆ ಮುಂಬರುವ ದಿನಗಳಲ್ಲಿ IPL ಹಾಗೆ ಭಾರತೀಯ ತಂಡಗಳಲ್ಲಿ ಕೂಡ ಭಾಗವಹಿಸುವಂತಹ ಅವಕಾಶಗಳು ದೊರಕಿ ಬರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ಹಾಗೆ ನಮ್ಮ ಎಲ್ಲ ಉತ್ತಮವಾದ ತಂಡ ಗೆದ್ದು ಬರಲಿ ಹಾಗೆ ಅದರಲ್ಲಿ ನಮ್ಮ ಉತ್ತರ ಕ್ಷೇತ್ರದ ಶಾಸಕರ ನಮ್ಮ ನೆಚ್ಚಿನ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ತಂಡವಾದ ತುಳುನಾಡು ಟೈಗರ್ಸ್ ಪ್ರಶಸ್ತಿಯನ್ನು ಗೆದ್ದು ಬರಲಿ ಅಂತ ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತಿದ್ದೇನೆ. ಟೈಗರ್ಸ್ ಇದರ ಜರ್ಸಿ ಅನಾವರಣದಲ್ಲಿ ಭಾಗವಹಿಸಿದಂತಹ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯೆಯಾಗಿರುವಂಥ ಕುಮಾರಿ ಶ್ವೇತಾ ಪೂಜಾರಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೋತ್ಕಲ್ ನಗರ 1ವರೆಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೋತ್ಕಲ್ ನಗರ 2 ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಿಠಲ್ ಸಾಲ್ಯಾನ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಮುಖರಾಗಿರುವಂಥ ಶ್ರೀಯುತ ಹರೀಶ್ ಶೆಟ್ಟಿ, ಜನತಾ ಪಾರ್ಟಿಯ ಮಂಗಳೂರು ನಗರ ಉತ್ತರದ ವಿವಿಧ ಭಾಷೆಯ ಪ್ರಕೋಷ್ಠದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಜೇಂದ್ರ ಬಾಬು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಇನ್ನೋರ್ವ ನಾಯಕರಾಗಿರುವಂಥ ಶ್ರೀಯುತ ಪುಷ್ಪರಾಜ್ ಮುಕ್ಕ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಜರ್ಸಿ ಅನಾವರಣ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಿದಂಥ ಎಲ್ಲ ಬಂಧು ಭಗಿನಿಯರಿಗೆ ಹಾಗೂ ಆಟಗಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. MLA ಪ್ರೀಮಿಯರ್ ಲೀಗ್ MPL